Sampangi Bulls versus Phoenix Titans. ಇದೀಗ ಪುರುಷರ ಅಂಕಣದಲ್ಲಿ ಎದುರಾಳಿ ತಂಡ ಮೊದಲ ಸ್ಪರ್ಧೆಯಲ್ಲಿ ಪ್ರಬಲ ಕಿಶೋರ್ ಕೊಟ್ಟಾರಿ ರೈನೋಸ್ ತಂಡವನ್ನು ಪರಾಜಿತಗೊಳಿಸಿ ತಮ್ಮ ದ್ವಿತೀಯ ಸ್ಪರ್ಧೆಯನ್ನು ಆಡಲು ಬರ್ತಾ ಇದ್ದಾರೆ. ಮಹೇಂದ್ರ ಕುಮಾರ್ ಮಾಲಕತ್ವದ ಅನೂಪ್ ಸಾಗರ್ ಅವರ ನಾಯಕತ್ವದ ಫೀನಿಕ್ಸ್ ಟೈಟನ್ಸ್. ದೂರದ ಮುಂಬೈಯಿಂದ ಬಂದಂತಹ ಹಾಸ್ಟೆಲ್ ತಾರೆ ಪ್ರತೀಕ್ ಶೆಟ್ಟಿ ನೇತೃತ್ವದ ಸಂಪಾಂಗಿ ಬುಲ್ಸ್ ನಾಯಕ ಪ್ರತೀಕ್ ಶೆಟ್ಟಿ ನಾಣ್ಯ ಚಿಮ್ಮುಗೆಯನ್ನು ಗೆದ್ದವರೇ ಅಂಕಣವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಇದೀಗ ಪುರುಷರ ವಿಭಾಗದ 5ನೇ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಆಡುವ ಬಣ ಅಂದ್ರೆ 7 ಮಂದಿಯಲ್ಲಿ 4 ಮಂದಿ ಸೆಲೆಬ್ರಿಟಿಗಳು ಆಗಿರಲೇಬೇಕಾಗಿದೆ. ಕನಿಷ್ಠ 4 ಸೆಲೆಬ್ರಿಟಿಗಳನ್ನು ಆಡಿಸಬೇಕಾದಂತಹ ನಿಬಂಧನೆಗಳ ಮೂಲಕ ಇದೀಗ ಪಂದ್ಯ ಆರಂಭಗೊಳ್ಳುತ್ತಾ ಇದೆ. ಮೊದಲ ಸ್ಪರ್ಧೆಯಲ್ಲಿ ಕಿಶೋರ್ ಕೊಟ್ಟಾರಿ ತಂಡವನ್ನು ಪರಾಜಿತಗೊಳಿಸಿದಂತಹ ಫೀನಿಕ್ಸ್ ಟೈಟನ್ಸ್ ವಿರುದ್ಧ ತಮ್ಮ ಪ್ರಥಮ ಸ್ಪರ್ಧೆಯಲ್ಲಿ ಸಂಪಾಂಗಿ ಬುಲ್ಸ್ 10 9 8 7 6 5 4 3 2 Khel Kabaddi. ಟೈಟನ್ಸ್ ಕಡೆಯಿಂದ ಅನೂಪ್ ಸಾಗರ್ ಅವರ ದಾಳಿಯ ಮೂಲಕ ಸ್ಪರ್ಧೆ ಆರಂಭಗೊಂಡಿರುತ್ತದೆ. ಸೆಲೆಬ್ರಿಟಿಗಳಲ್ಲಿ ಕೆಲವರು ಕಬಡ್ಡಿಯಲ್ಲಿ ಆಸಕ್ತರು, ಕೆಲವರು ಕ್ರಿಕೆಟಲ್ಲಿ ಆಸಕ್ತರು. CPL ಅಲ್ಲಿ ಭರ್ಜರಿ ಪ್ರದರ್ಶನವನ್ನು ನೀಡಿದಂತಹ ರಾಕೇಶ್ ದಿಲ್ಸೆ ಟೈಟನ್ಸ್ ತಂಡದ ಜೊತೆ ಇದ್ದಾರೆ, ಪ್ರಾಯಶಃ ಕಬಡ್ಡಿ ಅಂಕಣದಲ್ಲಿಲ್ಲ. ಮೋಹಿತ್ ಸಂಪಂಗಿ ಬುಲ್ಸ್ ಪರವಾಗಿ ಮೋಹಿತ್ ಎರಡು ಶ್ರೇಷ್ಠ ದರ್ಜೆಯ ತಂಡಗಳ ನಡುವೆ ಪಂದ್ಯ. संपांगी बुल्स के नायक प्रतीक शेट्टी फिलहाल मैदान से बाहर है। कुछ ही क्षण में अंदर आने की उम्मीद लेकर हम हैं।
पैरों पर चोट लगी है, इस वजह से मैदान से बाहर रह रही हैं टीम की नायक प्रतीक। इस प्रकार मुकेश संपागी बुल्स की ओर से मुकेश थर्ड राइड ಡಿಸೈಡ್ ರೈಡ್ ಅಲ್ಲಿ ಟೈಟನ್ಸ್ ಪರವಾಗಿ ಓ ಓ ಓ ಓ ಸೊಂಟಕ್ಕೆ ಕೈ ಹಾಕುವ ಮೂಲಕ ಟಕಲ್ ಪಾಯಿಂಟ್ ಬುಲ್ಸ್ ಪರವಾಗಿ ಥರ್ಡ್ ರೈಡ್ ಬುಲ್ಸ್ ಪರವಾಗಿ ಇದೀಗ ಥರ್ಡ್ ರೈಡ್ ಪ್ರಜ್ವಲ್ ಅಂಕ ತರಲೇಬೇಕಾದಂತಹ ಒತ್ತಡದಲ್ಲಿ ಪ್ರಜ್ವಲ್ ಅವರ ಉಜ್ವಲ ದಾಳಿ, ಪ್ರಜ್ವಲ್ ರವರ ಉಜ್ವಲ ದಾಳಿ, 2 ಅಂಕಗಳು. ಗಗನ್ ಇಂದಿನ ನಮ್ಮ ಈ ಸಿಖೇಲ್ ಕಬಡ್ಡಿ ಲೀಗ್ನ ಈ ಒಂದು ಕಾರ್ಯಕ್ರಮಕ್ಕೆ ಜೀವನಯಜ್ಞ ಕನ್ನಡ ಸಿನಿಮಾದ ನಿರ್ಮಾಪಕರಾದಂಥ ಶ್ರೀಯುತ ಕಿರಣ್ ರೈ ಹಾಗೂ ರಂಜನ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಇವರಿಗೆ ಈ ಕ್ರೀಡಾಕೂಟದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದಾವೆ. ಇವರಿಗೆ ಶ್ರೀಯುತ ಪ್ರೇಮ್ ಶೆಟ್ಟಿ ಅವರು डुबकी लगाने की प्रयास किया है, ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. लेकिन असफल रहा डुबकी में. टाइम आउट.
Sampangi Bulls versus Phoenix Titans. आपण पाहत आहोत पुरुषांच्या हा मालिकेचा 5वा खेळ 6वा खेळ पुढे खेळला जाईल. ಕ್ಷಣದಲ್ಲಿ ಒಂದಿಷ್ಟು ರೋಚಕತೆಯನ್ನ ಪಡೆದಂತಹ ದಾಳಿಯಾಗಿತ್ತು. ದಾಳಿಯಲ್ಲಿ ಆಶಿಷ್ ಗಗನ್ ಕರಾವಳಿಯ ಸೆಲೆಬ್ರಿಟಿಗಳ ಈ ಒಂದು ಕಬಡ್ಡಿ ಪಂದ್ಯಾವಳಿ ಗಗನ್ ರವರು ಯಶಸ್ಸನ್ನು ಕಾಣ್ತಾ ಇದೆ. ಅಂಕ ಟೈಟನ್ಸ್ ಖಾತೆಗೆ. ಪ್ರಣವಿ ದಾಳಿಯಲ್ಲಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದೀಗ ಮುಖೇಶ್ got a point for Sampangi Bulls. ತನ್ನ ತಂಡಕ್ಕೆ ಅಂಕವನ್ನ ಗಳಿಸಲೇಬೇಕಾದ ಒತ್ತಡದ ದಾಳಿಯಾಗಿದೆ. ಬೋನಸ್ ಅಂಕ ಟೈಟನ್ಸ್ ತಂಡಕ್ಕೆ. ಮತ್ತೆ ಆಶಿಷ್ ಮತ್ತೆ ಅಂಕ ಸಂಪಾಂಗಿ ಬುಲ್ಸ್ ತಂಡಕ್ಕೆ. ಅನೇಕ ತಾರೆಗಳು ಅಭಿನಯದಲ್ಲಿ ತಾಂತ್ರಿಕ ವರ್ಗದಲ್ಲಿ ಚಾತುರ್ಪನ್ನ ಮೂಡಿಸಿದಂತಹ ಈ ಬಾರಿ ಒಗ್ಗಟ್ಟಲ್ಲಿ ಫಲವಿದೆ, ಛಲ ಇದ್ದಲ್ಲಿ ದಾರಿ ಇದೆ. ಒಂದು ಅಂಕ ಮತ್ತೆ ಸಂಪಾಂಗಿ ಖಾತೆಗೆ. ಆಲ್ ಔಟ್ ಆಗಿದ್ದಾರೆ. ಟೈಟನ್ಸ್ ತಂಡ ಆಲ್ ಔಟ್ ಆಗಿದೆ. 11-3. ಪುರುಷರ ಅಂಕಣದಲ್ಲಿ ಪ್ರಥಮಾರ್ಧ ಮುಂದುವರಿತಾ ಇರತಕ್ಕಂಥ ಸಂದರ್ಭದಲ್ಲಿ 11-3 ಅಂಕಗಳೊಂದಿಗೆ ಸಂಪಾಂಗಿ ಬುಲ್ಸ್ ತಂಡ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ಈ ವಿಭಾಗದ ಮುಂದಿನ ಸ್ಪರ್ಧೆಯಲ್ಲಿ ಜೂ ಬಾಯ್ಸ್ ಗ್ಲಾಡಿಯೇಟರ್ಸ್ ವಿರುದ್ಧ RR ರಾಯಲ್ಸ್. ಎರಡು ಅಂಕಗಳನ್ನು ನೀಡುವ ಮೂಲಕ ಮತ್ತೆ ಸಂಪಾಂಗಿ ಬುಲ್ಸ್ ಪ್ರಬಲ ಸ್ಥಿತಿಗೆ ಮರಳುತ್ತಾ ಇದೆ. ಫಾನಿಕ್ಸ್ ಟೈಟಾನ್ಸ್ ಈ ಪಂದ್ಯದ ಆರಂಭದಲ್ಲೇ ಹಿನ್ನಡೆಯಲ್ಲಿರತಕ್ಕಂತಹ ತಂಡ. ಸಂಪಾಂಗಿ ಬುಲ್ಸ್ ಪ್ರಬಲ ಸ್ಥಿತಿಯಲ್ಲಿ ಈ ಬಾರಿ ಉತ್ತಮ ಹಿಡಿತ, ಸನಿಹದಲ್ಲೇ ಟಕಲ್ ಆಗಿದ್ದಾರೆ. ಸಂಪಾಂಗಿ ಬುಲ್ಸ್ ಪರವಾಗಿ
ಅತಿ ಅವಶ್ಯಕ ಘಟ್ಟದಲ್ಲಿ ಉಪಯೋಗಿಸುವಂತಹ ಬ್ರಹ್ಮಾಸ್ತ್ರ ವಿಜಯಮಯ್ಯ ಅವರಿದ್ದಾರೆ. ಪ್ರಾಯಶಃ ಈ ಪಂದ್ಯದ ಈ ಸ್ಥಿತಿಯಲ್ಲಿ ಅವರ ಉಪಯೋಗವನ್ನು ಪಡೆದುಕೊಳ್ಳುವ ಅವಕಾಶ ಕ್ಷೀಣಗೊಳ್ಳುತ್ತಾ ಇದೆ. ಈ ನಡುವೆ ನೆಕ್ಕಿ ಸೂಪರ್ ಟೇಕಲ್ ಜೀವಂತವಾಗಿದೆ. ಪುರುಷರ ಅಂಕಣದಲ್ಲಿ ಮುಖೇಶ್ ದಾಳಿಯಲ್ಲೇ ಮತ್ತೆ ಅನೂಪ್ ರವರ ಪ್ರಯತ್ನ ಕೈ ಚೆಲ್ಲುತ್ತಾ ಇದೆ. ಅನೇಕ ಅನುಭವವುಳ್ಳಂತಹ ಕಬಡ್ಡಿ ಪಟು ಬಚ್ಚು ಇದೀಗ ಪರಿವರ್ತನೆಯ ಹಾದಿಯಲ್ಲಿ, ಬದಲಾವಣೆಯ ದಾರಿಯಲ್ಲಿ ಬಚ್ಚು ಮೂಲಕ ಆಕ್ರಮಣ. ಬಹಳಷ್ಟು ಡೀಪ್ ಆಗಿ ಆಕ್ರಮಣ, ಮತ್ತೆ ಆಲ್ ಔಟ್ ಆಗಿದ್ದಾರೆ ಫಾನಿಕ್ಸ್ ಟೈಟನ್ಸ್. Sampangi Bulls versus Phoenix Titans. आपण पाहत आहोत पुरुषांच्या हा मालिकेचा 5वा खेळ, 6वा खेळ पुढे खेळला जाईल. ಕ್ಷಣದಲ್ಲಿ ಒಂದಿಷ್ಟು ರೋಚಕತೆಯನ್ನ ಪಡೆದಂತಹ ದಾಳಿಯಾಗಿತ್ತು. ದಾಳಿಯಲ್ಲಿ ಆಶಿಷ್ ಗಗನ್ ಕರಾವಳಿಯ ಸೆಲೆಬ್ರಿಟಿಗಳ ಈ ಒಂದು ಕಬಡ್ಡಿ ಪಂದ್ಯಾವಳಿ ಗಗನ್ ರವರು ಯಶಸ್ಸನ್ನು ಕಾಣ್ತಾ ಇದೆ. ಅಂಕ ಟೈಟನ್ಸ್ ಖಾತೆಗೆ. ಪ್ರಣವಿ ದಾಳಿಯಲ್ಲಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದೀಗ ಮುಖೇಶ್ got a point for Sampangi Bulls. ತನ್ನ ತಂಡಕ್ಕೆ ಅಂಕವನ್ನ ಗಳಿಸಲೇಬೇಕಾದ ಒತ್ತಡದ ದಾಳಿಯಾಗಿದೆ. ಬೋನಸ್ ಅಂಕ ಟೈಟನ್ಸ್ ತಂಡಕ್ಕೆ. ಮತ್ತೆ ಆಶಿಷ್ ಮತ್ತೆ ಅಂಕ ಸಂಪಾಂಗಿ ಬುಲ್ಸ್ ತಂಡಕ್ಕೆ. ಅನೇಕ ತಾರೆಗಳು ಅಭಿನಯದಲ್ಲಿ, ತಾಂತ್ರಿಕ ವರ್ಗದಲ್ಲಿ ಚಾತುರ್ಪನ್ನ ಮೂಡಿಸಿದಂತಹ ಈ ಬಾರಿ ಒಗ್ಗಟ್ಟಲ್ಲಿ ಫಲವಿದೆ.
ಛಲ ಇದ್ದಲ್ಲಿ ದಾರಿ ಇದೆ. ಒಂದು ಅಂಕ ಮತ್ತೆ ಸಂಪಾಂಗಿ ಖಾತೆಗೆ. ಆಲ್ ಔಟ್ ಆಗಿದ್ದಾರೆ. ಟೈಟನ್ಸ್ ತಂಡ ಆಲ್ ಔಟ್ ಆಗಿದೆ. 11-3. ಪುರುಷರ ಅಂಕಣದಲ್ಲಿ ಪ್ರಥಮಾರ್ಧ ಮುಂದುವರಿತಾ ಇರತಕ್ಕಂಥ ಸಂದರ್ಭದಲ್ಲಿ 11-3 ಅಂಕಗಳೊಂದಿಗೆ ಸಂಪಾಂಗಿ ಬುಲ್ಸ್ ತಂಡ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ಈ ವಿಭಾಗದ ಮುಂದಿನ ಸ್ಪರ್ಧೆಯಲ್ಲಿ ಜೂ ಬಾಯ್ಸ್ ಗ್ಲಾಡಿಯೇಟರ್ಸ್ ವಿರುದ್ಧ ಆರ್ ರಾಯಲ್ಸ್. ಎರಡಂಕಗಳನ್ನು ನೀಡುವ ಮೂಲಕ ಮತ್ತೆ ಸಂಪಾಂಗಿ ಬುಲ್ಸ್ ಪ್ರಬಲ ಸ್ಥಿತಿಗೆ ಮರಳುತ್ತಾ ಇದೆ. ಫಾನಿಕ್ಸ್ ಟೈಟಾನ್ಸ್ ಈ ಪಂದ್ಯದ ಆರಂಭದಲ್ಲೇ ಹಿನ್ನಡೆಯಲ್ಲಿರತಕ್ಕಂತಹ ತಂಡ. ಸಂಪಾಂಗಿ ಬುಲ್ಸ್ ಪ್ರಬಲ ಸ್ಥಿತಿಯಲ್ಲಿ ಈ ಬಾರಿ ಉತ್ತಮ ಹಿಡಿತ, ಸನಿಹದಲ್ಲೇ ಟಕಲ್ ಆಗಿದ್ದಾರೆ. ಸಂಪಾಂಗಿ ಬುಲ್ಸ್ ಪರವಾಗಿ ಅತಿ ಅವಶ್ಯಕ ಘಟ್ಟದಲ್ಲಿ ಉಪಯೋಗಿಸುವಂತಹ ಬ್ರಹ್ಮಾಸ್ತ್ರ ವಿಜಯಮಯ್ಯ ಅವರಿದ್ದಾರೆ. ಪ್ರಾಯಶಃ ಈ ಪಂದ್ಯದ ಈ ಸ್ಥಿತಿಯಲ್ಲಿ ಅವರ ಉಪಯೋಗವನ್ನು ಪಡೆದುಕೊಳ್ಳುವ ಅವಕಾಶ ಕ್ಷೀಣಗೊಳ್ಳುತ್ತಾ ಇದೆ. ಈ ನಡುವೆ ನೆಕ್ಕಿ ಸೂಪರ್ ಟೇಕಲ್ ಜೀವಂತವಾಗಿದೆ. ಪುರುಷರ ಅಂಕಣದಲ್ಲಿ ಮುಖೇಶ್ ದಾಳಿಯಲ್ಲೇ ಮತ್ತೆ ಅನೂಪ್ ರವರ ಪ್ರಯತ್ನ ಕೈ ಚೆಲ್ಲುತ್ತಾ ಇದೆ. ಅನೇಕ ಅನುಭವವುಳ್ಳಂತಹ ಕಬಡ್ಡಿ ಪಟು ಬಚ್ಚು ಇದೀಗ ಪರಿವರ್ತನೆಯ ಹಾದಿಯಲ್ಲಿ, ಬದಲಾವಣೆಯ ದಾರಿಯಲ್ಲಿ ಬಚ್ಚು ಮೂಲಕ ಆಕ್ರಮಣ. ಬಹಳಷ್ಟು ಡೀಪ್ ಆಗಿ ಆಕ್ರಮಣ, ಮತ್ತೆ ಆಲ್ ಔಟ್ ಆಗಿದ್ದಾರೆ ಫಾನಿಕ್ಸ್ ಟೈಟನ್ಸ್. Sampangi Bulls versus Phoenix Titans. ಮುನ್ನಡೆಯಲ್ಲಿ ಸಂಪಾಂಗಿ ಬುಲ್ಸ್. ಪ್ರಥಮಾರ್ಧ ಮುಂದುವರಿತಾ ಇದೆಯಾ ಮತ್ತೊಮ್ಮೆ ಪ್ರಜ್ವಲ್. ಸೆಲೆಬ್ರಿಟಿಗಳ ಜೊತೆಯಲ್ಲಿ ಕೆಲವೊಂದು ಕಬಡ್ಡಿ ಪಟುಗಳ ಸಂಗಮದೊಂದಿಗೆ ಇದು ಸೆಲೆಬ್ರಿಟಿ ಕಬಡ್ಡಿ ಲೀಗ್ 2018.
ನಿಖಿತ್ ಕೊಠಾರಿ. ಒಂದಂಕವನ್ನು ಪಡೆದುಕೊಳ್ಳುವ ಮೂಲಕ ಯಶಸ್ವಿ ದಾಳಿಯಲ್ಲಿ ನಿಖಿತ್. ಇತ್ತ ನಡುವೆ ಮುಕೇಶ್. ಇಪ್ಪತ್ತು 16 ಅಂಕಗಳ ಅಂತರದಲ್ಲಿ ಸಂಪಾಂಗಿ ಬುಲ್ಸ್ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಮುನ್ನಡೆ 24. Soon after the completion of number 5th, we are moving number 6, which is between Du Bois Gladiators versus RR Royals. Right for Sampangi, and this occasion unnecessary. Really, it is unnecessary. Nikhit Kothari. And this occasion, there is a revenge of that rider. Ashish, we are in the second half of this particular match. Anup Sagar, this occasion trying to get another point. Jeevan. This occasion trying to get a tackle point. Here is Nikhit Kothari. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ जबरदस्त राइड किया है कोठारी जी ने. 1 अंक मिले हैं टाइटंस के खाते पर. जब दूसरी आधा शुरू हो, कुछ अलग करने की कोशिश में. जब पहला आधा संपन्न हुआ था 20-4 की स्थिति में थे. इस प्रकार काफी बढ़िया राइड. 3 अंक दिया गया है. 3 पॉइंट्स. ಒಂದಂಕ ಇಲ್ಲಿ ನಿಖಿತ್ ರವರು ಮತ್ತೊಮ್ಮೆ ದ್ವಿತೀಯಾರ್ಧದಲ್ಲಿ ಇಟ್ ಈಸ್ ಎಕ್ಸಲೆಂಟ್. ರಿಯಲಿ ಜಂಪಿಂಗ್. ವಾಟ್ ಅಟೆಂಪ್ಟ್ ಬೈ ನಿಖಿತ್ ಕೊಠಾರಿ. ಸೂಪರ್ ಡ್ಯೂಪರ್ ಅಟೆಂಪ್ಟ್. ಪ್ರಜ್ವಲ್ ಅವರು ಮತ್ತೆ ಸಂಪಾಂಗಿ ಪರವಾಗಿ ದಾಳಿ. ದ್ವಿತೀಯ ಅವಧಿಯಲ್ಲಿ ಟೈಟನ್ಸ್ ಫೈನಸ್ ಟೈಟನ್ಸ್ ಪರವಾಗಿ ಅತ್ಯುತ್ತಮ ದಾಳಿಗಳನ್ನು ನಾವು ನೋಡಿದ್ದೇವೆ. ಆದರೆ ಅಂತರ ಬಹಳಷ್ಟಿದೆ. ನಿಖಿತ್ ಕೊಠಾರಿ (25-11). Third ride. Again 2 points. Consecutive second time Nikhit Kothari get 2 points. 13-25.
We are in the second half, 25. ಡಿಫೆನ್ಸ್ ಬಹಳಷ್ಟು ಕ್ಷೀಣ ಕಾಣ್ತಾ ಇದೆ ಟೈಟನ್ಸ್ ವಿಭಾಗದಲ್ಲಿ. ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ನಿಖಿತ್. ಮತ್ತೆ ಸೂಪರ್ ಟ್ಯಾಕಲ್. Sampangi Bulls versus Phoenix Titans. (28-13). We are in the second half of the match. Here is Prajwal. Fifth match of the competition progress. What is going on here? 3 more points for Sampangi Bulls. Very weak. Very weak point of that view. I think Phoenix Titans. ಸಂಪಾಂಗಿ ತಂಡವನ್ನು ಆಲ್ ಔಟ್ ಮಾಡುವ ಅವಕಾಶ ಹೊಂದಿತ್ತು. ಆದರೆ ಡಿಫೆನ್ಸ್ ಬಹಳಷ್ಟು ನಿರಾಶಾದಾಯಕ ಪ್ರದರ್ಶನ ಟೈಟನ್ಸ್ ಕಡೆಯಿಂದ. ಈ ಮೂಲಕ ಅವಕಾಶ ಕೈಚೆಲ್ಲಿದೆ. ಕೊನೆಯ ಆಟಗಾರ, ಕೊನೆಯ 5 ನಿಮಿಷಗಳ ಅವಧಿ. Last 5 minutes to go to full time. And they are commanding positions. Sampangi Bulls 35-14. 15-16. 35-16. Sampangi Bulls, really they are on good position. And the Titans, Phoenix Titans, they need very good super rights. Very good right by Akshit. Get a point. Here is Mohit. बहुत बढ़िया ढंग से इस प्रतियोगिता को सजावट किया गया है इंडोर स्टेडियम पर चलने वाले आखिरी 4 मिनट का खेल बचे हैं. कड़े तन 4 ನಿಮಿಷದ ಗುಬ್ಬು ಮಾತ್ರ ಬಾಕಿ ಉಪ್ಪನ ಈ ಒಂಜಿ ಪೊರ್ತುಡು ಸಂಪಾಂಗಿ ಬುಲ್ಸ್ ದಕ್ಲು ಬಾರಿ ಎಡ್ಡೆ ಪೊಸಿಷನ್ ಉಲ್ಲೇರು ನಿಖಿತ್ ಕೋಟಾರಿ. ಬಹಳಷ್ಟು ಶ್ರಮ ನಿಖಿತ್ ಕೋಟಾರಿ ಅವರಿಂದ. ಥರ್ಡ್ ರೈಟ್ ಸಂಪಾಂಗಿ ಬುಲ್ಸ್, ಥರ್ಡ್ ರೈಟ್. Three points for Sampangi Bulls. (39-17). 3 minutes to go to full time. ಕಡೆ 3 ನಿಮಿಷದ ಗೊಬ್ಬು ಮಾತ್ರ ಉರಿದು ಪುನಿ.
17 This occasion, 0.4 Phoenix Titans. Hello. ಮತ್ತೆ ನಿಖಿತ್ ಈ ಪಂದ್ಯದಲ್ಲಿ ಬಹಳಷ್ಟು ಶ್ರಮವನ್ನ ವಹಿಸುವ ಮೂಲಕ ದಾಳಿಯನ್ನು ಮಾಡ್ತಾ ಇರತಕ್ಕಂತಹ ನಿಖಿತ್ ಈತನ ನಡುವೆ ರೈಡರ್ ಈಸ್ ಔಟ್ 2 minutes ಕೊನೆಯ 2 ನಿಮಿಷಗಳ ಅವಧಿ 14-19 40-19 ಇದೀಗ ಸಂಪಾಂಗಿ ತಂಡದ ಮಾಲಕರು ಸಂಪಾಂಗಿ ದಾಳಿಯಲ್ಲಿ ಸಂಪಾಂಗಿ ಬುಲ್ಸ್ ತಂಡದ ಮಾಲಕರ ದಾಳಿ ಲಾಬಿ ಆದದ್ದು ಮಾಲಕರಿಗೆ ಗೊತ್ತಿಲ್ಲ. ಈ ಮೂಲಕ ಮಾಲಕರು ನೇರವಾಗಿ ಮೈದಾನದಿಂದ ಹೊರಕ್ಕೆ. ನಿಖಿ ಇನ್ನೇನು ಪಂದ್ಯಾಟದ ಫಲಿತಾಂಶದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್, 60 ಸೆಕೆಂಡ್ಗಳಲ್ಲಿ ಈ ಪಂದ್ಯದ ಫಲಿತಾಂಶ. ಸಂಪಾಂಗಿ ಪ್ರಬಲ ಸ್ಥಿತಿಯಲ್ಲಿ. ಈ ರೀತಿಯಲ್ಲಿ ಸಂಪಾಂಗಿ ತಂಡದ ನಾಯಕನಿಲ್ಲದೆ ಈ ತಂಡ ವಿಜಯದ ಹೊಸ್ತಿಲಲ್ಲಿ. ನಾಯಕನಿಲ್ಲದರೂ ಕೂಡ ಮಾಲಕರು ಆಡಿದ್ದಾರೆ. ಬಹಳಷ್ಟು ಅಭಿಮಾನಿಗಳು ವಿಜಯಮಯ್ಯ ಅವರ ಆಟವನ್ನು ನೋಡಲು ಬಂದಿದ್ದರು. ಆದರೆ ಮೊದಲ ಆಟದಲ್ಲಿ ನಿರಾಶೆಗೊಂಡಿದ್ದಾರೆ. ಅಧಿಕೃತ ಘೋಷಣೆ ಇದೀಗ ಕೆಲವೇ ಕ್ಷಣಗಳಲ್ಲಿ. ಟಕಲ್ ಪಾಯಿಂಟ್ ಫೈನಲ್ಸ್ ತಂಡಕ್ಕೆ. ಯಕ್ಷಿತ್ ಈ ಪಂದ್ಯದ ಬಳಿಕ ನಡೆಯುವಂತಹ 6ನೇ ಸ್ಪರ್ಧೆಯಲ್ಲಿ ನ್ಯೂ ಬಾಯ್ಸ್ ಗ್ಲಾಡಿಯೇಟರ್ಸ್ ಮತ್ತು RR ರಾಯಲ್ಸ್ ತಾವುಗಳು ತಕ್ಷಣವೇ ಪ್ರವೇಶ ದ್ವಾರಕ್ಕೆ ತಲುಪಿ. ದಟ್ಸ್ ಆಲ್ ಓವರ್. ಈ ಮೂಲಕ ಮೊದಲ ಸ್ಪರ್ಧೆ ಸಂಪಾಂಗಿ ಬುಲ್ಸ್ ತಮ್ಮ ಪಕ್ಕಕ್ಕೆ ತಮ್ಮ ತಂಡವನ್ನು ಗೆಲ್ಲುವ ಮೂಲಕ 21 ಅಂಕಗಳ ಅಂತರ ಜಯ ಸಂಪಾಂಗಿ ಬುಲ್ಸ್ ಪರವಾಗಿದೆ.